ಶಿರವಾಗಿ ವಂದಿಸುತ್ತಾ ಸೇರಿರುವ ಎಲ್ಲ ಭಕ್ತಾದಿಗಳೇ, ಕಲಾಭಿಮಾನಿಗಳೇ, ಒಂದು ಅಪೂರ್ವ ಕ್ಷಣ. ಯಾಕಂತ ಹೇಳಿದ್ರೆ 15-18 ವರ್ಷಗಳಂತ ಮುಂಚೆ ಕೂಡ ನಾನು ಇಲ್ಲಿ ಸೇವೆ ಮಾಡಿದವ. ಇಂದು ನಿನ್ನೆ ಅಲ್ಲ. ಆ ಸಮಯದಲ್ಲಿ ಯಕ್ಷಗಾನಕ್ಕೆ ವೇದಿಕೆಗಳು ಸಿಗ್ತಾ ಇದ್ದದ್ದು ಬಹಳ ಕಡಿಮೆ. ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ. ನಮಗೆ ಇಡೀ ಮಳೆಗಾಲದಲ್ಲಿ ಜೂನ್ನಿಂದ ಸಾಧಾರಣ ನವೆಂಬರ್ನ ತನಕ ಒಂದು ದೊಡ್ಡ ಕಲಾವಿದರಿಗೆ ಕೂಡ ಒಂದು 8-10 ಕಾರ್ಯಕ್ರಮ ಸಿಕ್ಕಿದ್ರೆ ಬಹಳ ದೊಡ್ಡದು. ಅಂತಹ ಸಂದರ್ಭದಲ್ಲಿ ಕೂಡ ನಾವು ಮುಂಬೈಗೆ ಬಂದರೆ ಎಲ್ಲ ಮಕ್ಕಳಿಗೆ ಯಕ್ಷಗಾನದ ನಾಟ್ಯ ತರಬೇತಿಯಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಮಗೆ ಕಲಾವಿದರಿಗೆ ಕೂಡ ಆಶ್ರಯ ತಾಣವಾದಂತಹ ಮುಂಬಯಿಯ ಒಂದು ಪ್ರದೇಶ ಅಂತ ಹೇಳಿದರೆ ಇದು ಗನಸೋಲಿಯ ಮೂಕಾಂಬಿಕಾ ಮಂದಿರ. ನಾನು ಬಹಳ ಸಂತೋಷದಿಂದ, ಈಗ ತುಂಬ ಬದಲಾಗಿದೆ. ಅದು ದೇವಿಯ ಮಹಿಮೆ ಹಾಗೂ ಇಂತಹ ದೇವರುಗಳ, ಅಂದರೆ ನಮಗೆ ದಾನಿಗಳು ದೇವರುಗಳು ನಮ್ಗೆ ಗೊತ್ತು. ತಾಯಿಗೆ ನಮಗೆ ಏನನ್ನು ಕರುಣಿಸ್ತಾಳೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ದಾನಿಗಳನ್ನು, ಅಂತಹ ದಾನಿಗಳಿಂದ ಎಲ್ಲವೂ ನಡೀಲಿಕ್ಕೆ ಸಾಧ್ಯ. ಅಂತ ನಮ್ಮ ಮಹಾನ್ ಪುರುಷೋತ್ತಮರು ಅಣ್ಣಿಶೆಟ್ಟರು, ಈ ದೇವಸ್ಥಾನದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಇದಿಷ್ಟು ಬೆಳಗಿದೆ ಅಂತ ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ನನಗೆ ಹತ್ತಿರದಲ್ಲಿ ಸಂಬಂಧ ಕೂಡ, ಆ ಸಂಬಂಧವನ್ನು ಹೇಳುವ ಸಮಯ ಅಲ್ಲ ಇದು. ಏನೇ ಇರಲಿ, ಅವರ ಆಶೀರ್ವಾದ ಭಾಗೀರಥಿ